ಮುಕ್ಕ ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಧರ್ಮ ದೇವಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಕ್ಷೇತ್ರದಲ್ಲಿ ಕುಂಡ ಶುದ್ಧಿ, ಅಂಕುರ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ, ನಾಗದೇವರಿಗೆ ಆಶ್ರಯ ಶಾಪಲಿ ನಡೆಯಿತು. ನಂತರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೊಲಕಾಡಿ ವೇದಮೂರ್ತಿ ಶ್ರೀ ವಾದಿರಾಜ ಉಪಾಧ್ಯಾಯ ಅವರು ಧಾರ್ಮಿಕ ಪ್ರವಚನವನ್ನ ನೀಡಿದರು. ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಪಿ ಗಣೇಶ್ ಐತಾಳ್ ಅವರು ಸಭಾಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು. ಈ ಕ್ರಮವನ್ನು ನಿಲ್ಲಿಸಿ ಯಥಾಸ್ಥಿತಿಗೆ ಇವತ್ತಿಗೆ ನಾವು ತಂದಿದ್ದೇವೆ. ಅದೇ ಒಂದು ಸಂತೋಷದ ವಿಷಯ. ದೇವಿ ನಮ್ಮೆಲ್ಲರ ಕೈಯಿಂದ ಅದನ್ನು ಮಾಡಿಸಿದ್ದಾರೆ. ಅದಕ್ಕೆ ಊರ ಪರ ದಾನಿಗಳ ಸಹಕಾರ ತುಂಬ ಬಂದಿದೆ. ಪರೋಕ್ಷವಾಗಿಯೂ ಇದರಾಗಿಯೂ ಅನೇಕ ಸ್ವಯಂ ಸೇವಕರು ಕೆಲಸ ಮಾಡಿದ್ದಾರೆ. ದೇವೇಂದ್ರ ಪೂಜಾರಿ ಅವರು ಹೇಳಿದಾಗೆ ಕರಸೇವೆ ಮಾಡಿದವರಂಥ ವಿಷಯವನ್ನು ನಾವು ಎಂದೆಂದಿಗೂ ಮರೆಯಲಿಕ್ಕಿಲ್ಲ. ಇಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ಇವತ್ತಿಗೆ ಯುವಕರಿಂದ ಬಿಟ್ಟು ಯುವತಿಯರೇ ಹೆಚ್ಚು ಕೆಲಸ ಮಾಡಿದ್ದು ನಮ್ಮ ಈ ಕ್ಷೇತ್ರದಲ್ಲಿ. ಹೊರೆಕಾಣಿಕೆ ಮೆರವಣಿಗೆಯಿಂದ ಹಿಡಿದು ಇಲ್ಲಿಯ ಕರಸೇವೆಯಿಂದ ಹಿಡಿದು ಅವರ ಡ್ರೆಸ್ ಕಪ್ಪಾಗುವುದನ್ನು ಅವರು ನೋಡಲಿಲ್ಲ. ಆ ಟೈಪಿನಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿ ನಮ್ಮ ಈ ಕ್ಷೇತ್ರವನ್ನು ಇವತ್ತಿಗೆ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿ ಇವತ್ತಿಗೆ ಪುನರ್ ಪ್ರತಿಷ್ಠೆ ಮಾಡಿಸುವಂತಹ ಭಾಗ್ಯವನ್ನು ನಮಗೆ. ಈ ಸಂದರ್ಭದಲ್ಲಿ ಆಡಳಿತ ಸಮಿತಿ ಅಧ್ಯಕ್ಷರಾದ ರವಿರಾಜ್ ಸುವರ್ಣಮುಖ, ಮಂಗಳೂರು ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಉಪಕುಲಾಧಿಪತಿ ಡಾಕ್ಟರ್ ಶ್ರೀನಿವಾಸ್ ರಾವ್, ಉದ್ಯಮಿ ಹರಿಕೃಷ್ಣ ಪುನರೂರು, ಎಸ್ಎಲ್ ಬಿಲ್ಡರ್ಸ್ನ ಅಭ್ಯಾಸ್ ಸೋಮಯಾಚಿ, ವಿಶ್ವೇಶ್ವರ ಪದವಿದೆ, ಪದ್ಮಾವತಿ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಸತೀಶ್ ಶೆಟ್ಟಿ, ಮೊಹಮ್ಮದ್ ಹ್ಯಾರಿಸ್, ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ಸಂಜಿತ್ ಶೆಟ್ಟಿ, ರವಿಎಲ್ ಪಂಕೇರಾ, ಸಿಬಿ ಕರ್ಕೇರಾ, ರವಿ ನಾಯಕ್, ಬಾಬು ಬಂಡ್ರಿಯಾಲ್, ದೇವೇಂದ್ರ ಪೂಜಾರಿ, ನವೀನ್ ಶೆಟ್ಟಿ, ಶ್ರೀಕಾಂತ್ ಪೂಜಾರಿ, ಸುದೇಶ್ ಕರ್ಕೇರಾ, ಜಯಕೃಷ್ಣ ಬಿ ಕೋಟ್ಯಾನ್, ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧಿಕಾರಿಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ಶರತ್ ಸಾಲ್ಯರ್, ವಿ4 ನ್ಯೂಸ್, ಮಂಗಳೂರು.